ಒತ್ತಿನಂಚಿನ ಮಾತ ಬೆನ್ನೆರೆಗಳ ಅಂಚಿನಿ ದೃಶ್ಯ ಮಾಧ್ಯಮಗಳ ಸುರ್ಮಣ ಸಂದೇಶ ಮತ್ತೊಂದಿಲ್ಲ ಅಂಚಿನಿ ವೇದಿಕೆಗಳ ಅಂಚಿನ ಮಾತ ಗಣ್ಯರೆಗಳ ನಿಗಳ ಪಾದ ಗಡ್ಡ ಬರೋದಿಲ್ಲ ಅಂಚಿನಿ ಮನಮೂರ್ತಿ ಸರ್ ನಿಮಗೂ ಕೂಡ ತುಳುನಾಡಿಗೆ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ. ಸಿನಿಮಾದಲ್ಲಿ ಹಾಡ್ತೀನಿ ಅಂತ ಖಂಡಿತವಾಗ್ಲೂ ಅನ್ಕೊಂಡಿದ್ದೆ ಸರ್, ಆದರೆ ನಿಮ್ಮ ಮ್ಯೂಸಿಕ್ಗೆ ಹಾಡ್ತೀನಿ ಅಂತ ಖಂಡಿತವಾಗ್ಲೂ ನಿಜವಾಗ್ಲೂ ನಾನು ಅನ್ಕೊಂಡಿರಲಿಲ್ಲ. ಯಾಕಂದರೆ ಇದೊಂದು ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. 2006, 7, 8, 9 ದಿನದ 24 ಗಂಟೆ ಕೂಡ ನಿಮ್ಮದೇ ಹಾಡು, ಪ್ರತಿಯೊಂದು ಟೈಮಲ್ಲೂ ಪ್ರತಿಯೊಂದು ನಿಮಿಷದಲ್ಲೂ ಕೂಡ. ಅವತ್ತು ಖಂಡಿತವಾಗ್ಲೂ ಅನ್ಕೊಂಡಿಲ್ಲ ನಿಮ್ಮಂತ ಒಂದು ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ನ ಜೊತೆ ನಾನು ಕೆಲಸ ಮಾಡ್ತೀನಿ ಅಂತ. ಖಂಡಿತವಾಗ್ಲೂ ಇದು ನಿಜವಾಗ್ಲೂ ಮರೀಲಿಕ್ಕೆ ಅಸಾಧ್ಯ. ಎಸ್ ತುಳುಡು ಮಾತಿರುವ ಹಿಂಗೆ ಸತ್ಯ ಮಾಡೋಣ ಸ್ವಲ್ಪ ಮಸ್ತ್ ಅನ್ಕಂಫರ್ಟೇಬಲ್ ಆಗ್ಬೋದು ಕೊಲ್ಲಂಡ್ರೆ ದೇವನಾಗ ಒಂದು ಉಪ್ಪುನಂಚಿನಾಗ ಪೂರ ಪಿಲಿಕುಲು ನಾವು ಮಾತಾಗಲಿ ಅಂತ ಒಂದು ಬುಲೇನಾಗಲಿ ಹಿಂಗೆ ಮಸ್ತ್ ಕಷ್ಟ ಆದ ಸ್ವಲ್ಪ ಕೊಲ್ಲರೆ ಯಾರು ಓದಿ ಎದುರು ಕೊಲ್ಗ ಅಂತ ಆಗ್ಬೋದು ನಿಜವಾದ ಖಂಡಿತವಾಗ್ಲೂ ಮಸ್ತ್ ಖುಷಿ ಆಗ್ಬೋದು. ಆನಿ ಚಾಲಿ ಪೋಲಿಲು ನವಂಬರ್ 1 ತಾನೇ ನನ್ನ ದೋಸ್ತಿನ ಬರ್ತಡೆ ತಾನೆ ಒಂದು ಸಿನಿಮಾ ತೂತ ಆನಿಲೆ ನಿಜವಾದ ಏನದಿಜ್ಜಂಡೆ ಈ ಒಂದು ಸಿನಿಮಾಡಿ ನನ್ನ ಭಾಗ ಆಪ ಈ ಸಿನಿಮಾಡಿ ಪದ ಬಂದ ನಿಜವಾದ ಏನದಿಜ್ಜಂಡೆ ಈ ಸಿನಿಮಾಡಿ ಮಗನೇ ಮನುಷ್ಯರಿಯಾನೆ ಈ ಮುಲ್ಪ ಉಲ್ಲೇಂದ ಕಾರಣ ಮುಖ್ಯ 2 ಜನ ವ್ಯಕ್ತಿಗಳು ಬಂಡ ಒಂಜಿ ಸೂರಜನ್ನೇ ತುಳು ಚಿತ್ರರಂಗದ ಹೆಡ್ಬಿನ್ ಪೇಜ್ ಹೆಡ್ಬಿನ್ ಸೂರಜನ್ನೇ ಅಂಚನೆ ಎಂಗಲ್ನ ಮೋಕ್ಯದ ವೀರೇಂದ್ರ ಶೆಟ್ಟಿ எனக்கு ಬಂಡ ಅಸೋಸಿಯೇಟ್ ಆದ ವರ್ಕ್ ಮಾಡ್ತಾರೆ எனக்கு ಫಸ್ಟ್ ನನಗೆ ಕಾಲ್ ಬಂದಿಲ್ಲ ಸೂರಜ್ ಅಣ್ಣ ಬಂಡ ಎಂಕ ಐಟ ಅದು ಎಕ್ಸ್ಪೀರಿಯನ್ಸ್ ಇಜ್ಜಿ ಅಸೋಸಿಯೇಟ್ ಮಾಡ ಬಂದಿದೆ ನಾನು ಆಪೋಸಿಟ್ ಬಂಡೆ ಐದು ಪಕ್ಕ ಕಾಲ್ ಮಾಡಿ 1 ಗಂಟೆ ಪಾತಿರ್ತಿದ್ದಾರೆ ಆನಿ 1 ಗಂಟೆ ಪಾತಿರು ಜಿಲ್ಲ ಯಾರು ಒಂದು ಇದ್ದಿದ್ದೋರೆ. ಸೊ ಖಂಡಿತವಾದ ಮಸ್ತ್ ಖುಷಿ ಆಗ್ಬೋದು. ವೀರೇಂದ್ರ ಶೆಟ್ಟಿನ ಬಗ್ಗೆ ಬಂದ್ರೆ ಖಂಡಿತವಾದ ಈಗ ಪಂಡ್ಯನೇ ಒಂಜಿ ಬುಕ್ ಬರಬೇಕು ಆತುಂಡ ನೆಟ್ ಬಗ್ಗೆ ಬಂದ್ರೆ ಜನಗಳು ನೆಟ್ಟು ಒಂಜಿ ನೆಕ್ಸ್ಟ್ ಲೆವೆಲ್ ಬಂದು ನೆಕ್ಸ್ಟ್ ಲೆವೆಲ್ ಜನಗಳು ಒಂದು ನೆಕ್ಸ್ಟ್ ಲೆವೆಲ್ ಅಮ್ಮೇದಾರು ಅಂಚನೆ ಮನಸ್ಸು ಪೇರು ಪಕ್ಕ ಪ್ಯೂರು ಅಂಚನೆ ಬಂಗಾರ ಮನಸ್ಸು ನಿಜವಾದ ಮಸ್ತ್ ಖುಷಿ ಆಗ್ಬೋದು. ಒಂಜಿ ಎನ್ನ ಮುಖಾತ ಆರೋಗ್ಯ ಪರಿಚಯ ಇತ್ತು ನಿಜವಾದ ಪಂಡ ಮಗನ ವಯಸ್ಸು ಬರ್ಕೊಂಡು ಮುಖಾತ ಪರಿಚಯ ಇತ್ತು ಎನ್ನ ಯೂಟ್ಯೂಬ್ ಬಿಡ್ತುದು ಎನ್ನ ಗುರುತಿಸೋದು ನೆಟ್ ಒಂಜಿ ಎಡ್ಡೆ ಅವಕಾಶ ಕೊಡ್ತೇವೆ ನಿಜವಾದ ಅರೆ ತೂದು ಕಲ್ಪನಂಚಿ ನಾವು ಮಸ್ತ್ ಉಂಟು. ಕೆಲವೊಂದು ಆರ್ಟಿಸ್ಟ್ಗಳಿಗೆ ಪಂಡ ಈಗ ಒಪ್ಪಡು ಪಂಡ ಯಾನ್ ಪಂಡ ತೂರಿನ ಹೆಂಚಿನ ಅಂದ ಆಂಡ ಯಾನ್ ಹೆಂಚಿನ ಪಂಡ ಯಾನದ ಏರಿ ಹೆಂಚಿನ ಪಂಡ ಅದು ಸರಿ ಇದ್ದನಲ್ಲ ಮನ್ಪುಗ ಲಕ್ಷ ಮನ್ಪುಗ ಹೆಂಚಿನ ಇದ್ದನಲ್ಲ ಮನ್ಪುಗ ನಿಜವಾದ ಪಂಡ ಮಸ್ತ್ ಖುಷಿ ಆಗ್ಬಿಡಿ ಕಾರಣಕ್ಕೆ ಬೇಲೆ ಒಂದಿನಕ್ಕೆ ಬೊಕ್ಕ ವಿಚಾರದ ಬಂದಾಗ ಈ ಸಿನಿಮಾಡು ಒಂದು ಎಡ್ಡೆ ಪದವನ್ನು ಪಡಿಸಿನ ಅವಕಾಶ ಕೊಡ್ತೇವೆ. ಮಾರ್ಚ್ 20 ತಾರೀಕಿಗೆ ರೆಕಾರ್ಡಿಂಗ್ ಇದ್ದೀನಿ ಬ್ಯಾಂಗ್ಳೂರು. ಮಾರ್ಚ್ 14 एक ಡ್ರಾಮಾ ಇತ್ತು ಅದೇ ಪಾಡಿ ಅಂಚೆಗೆ 14 ತಾರೀಕು ಬೋರ್ ಆಗ್ತದೆ ಡ್ರಾಮಾ ಇರ್ತದೆ 20 ತಾರೀಕು ರೆಕಾರ್ಡಿಂಗ್ ಎಂಗೋಸ್ಕರ ಫ್ಲೈಟ್ ಬಂತದ್ದು ಪಂಡರೆ ಬೇರೆ ಸಿಂಗಾಡ ಬಂದ್ಪಾದಲ್ಲ ಅಂದ್ರೆ ಎಂಗೋಸ್ಕರ ಫ್ಲೈಟ್ ಬಂತದ್ದು ಯಾರು ಫ್ಲೈಟ್ ಹೋಗ್ಬಿಟ್ಟು ಸೂರ್ಯ ಹೆಂಗಾಯ್ತದೆ ಹೆಂಗು ಸೊಂಟಿದಾಗ ಗೊತ್ತಿಜ್ಜಿ ಫ್ಲೈಟ್ ಏರ್ಪೋರ್ಟ್ ಅಲ್ಪ ಎಂಕೊಂದು ಗೈಡ್ ಇದ್ದು ಓಡೆ ಬಂದ ಪೋಡಿ ಹೆಂಚಿನ ಪೂರ ವ್ಯವಸ್ಥೆ ಬಂದ್ಪಾದು ಏನನ್ನ ಬ್ಯಾಂಗ್ಳೂರ್ಗೆ ತರ್ಪಾದು ಅಲ್ಪ ನಾನು ಸ್ವಾಪ್ ಅನ್ಬೋದು ಮಾತ್ರ ಈಗ ವರ್ಚನ ವಿಷಯ ನಿಜವಾಗಲ್ಲ ಎದೆದು ಎಡ್ಡೆ ಸಿಂಗರ್ ನಕಲಾರ ಒಕ್ಕಸರಲ್ಲಿ ಅಲ್ಲಿ ಮಾತ್ರ ಕೈ ಕೊಡ್ದಾಗಲ್ಲ ಪದ್ಯ ಬಂದ್ಪಾದಲ್ಲಿ ಆಂಡ ಏನಾದ್ರೆ ಒಂದು ಎಲ್ಲಿ ಒಂದು ಪ್ರತಿಭೆ ನನಗೆ ಗುರುತಿಸೋದು ಇದು ಇಡಮುಟ್ಟ ಕಾಂತ ಮೂಲಗುಲ್ಲ ಅದಿಲ್ಲಿ ಅದ್ರ ಬಗ್ಗೆ ಪಂಡ ನಿಜವಾದ ನಾನು ಮಲ್ಲ ಬುಕ್ ಬರಬೇಕು ಆತು ಉಂಟು ಮಲ್ಲ ನನಗ ಮಸ್ತ್ ಉಂಟು ಮಾತಾಡ್ರೆ ಒಂದು ನೆನಪು ಬಂದಿದ್ದೆ ಬಂದಾಗ ಇದು ಬರೋದು ಅಂಡೆ ಪುರ ಕೈಗಾರ ತುಂಬ ಶುರುವಾಗ್ತದೆ ಅಂಚ ಬೇತ ಕೇಳದಾಲ ಹೆಚ್ಚಿ ಚಾಲಿ ಪೋಲಿಯು ಅಮ್ಮೇನಾಡ ಆಯ್ತು ಅಮ್ಮೇರು ಮಗನೇ ಮನುಷ್ಯ ದಯಮಾಂತನಿಗೆ ಅಡ್ಡ ಕೊಟ್ಟು ತಿಳಿಪೋದು 21 ತಾರೀಕಿಗೆ ಏಪ್ರಿಲ್ಗೆ ದಯಮಾಂತದ ಬಲೆ ಮಾತೆಲ್ಲ ನಮ್ಮ ಸಿನಿಮಾ ತೂಲೆ ಅಂಚನೆ ಕುಡರ ನೈನನಗಾಡು ಅಂಚನೆ ಭೋಜನಗಾಡು ಮನಮೂರ್ತಿ ಸರ್ ವೀರು ಸರ್ ಕಾಫಿಗಾಡ್ ಸರ್ ಅಂಚನೆ ವಿಜಯ್ ಸರ್ ಪ್ರತಿಯೊಬ್ಬರ ಪಾದಕ ಕುಡರ ಅಡ್ಡ ಬರೋದಿಲ್ಲ ನಿಕ್ಲಿನ ಮಾತ ತೂದು ಇನ್ಸ್ಪೈರ್ ಅಂಚಿನ ವ್ಯಕ್ತಿಯಾನೆ ನಿಕ್ಲನ ಡ್ರಾಮಾ ಅಂತೂದು ನಿಕ್ಲನ ಸಿನಿಮಾ ಅಂತೂದು ನಿಕ್ಕಲ ಕಾವಡ್ ಬಂದ್ಕೊಂಡು ಅಂಚಿನ ಆಶಾದಿ ಅಂಚಿನ ವ್ಯಕ್ತಿಯಾನೆ ಖಂಡಿತವಾದ ಏನಂಜಿ ಎಲ್ಲಿಯ ಆರ್ಟಿಸ್ಟ್ ಅವರು ನನ್ನ ಮುಖ್ಯ ಕಾರಣ ನಿಖಿಲೆ ತೂದು ಬುಲೈ ನಂಚಿನಂಜಿ ಕಲಾವಿದೆ ದಯಮಾಡಿ ನಿಖಿಲ ಆಶೀರ್ವಾದ ಪಾಡು ನಾನು ಹೋಗಿ ಪಾತ್ರ ಗೊತ್ತಾಗ್ತದೆ ಕುಡರ ನಿಖಿಲೆ ಮಾತಾಡಗಳ ಸೌಂಡ್ ಸಾಧ್ಯ ಹೋದ್ರೆ ಸ್ಪೆಷಲಿ ನನ್ನ ಮೋಕ್ಯದ ವೀರು ಸರ್ಗೆ ಲವ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು. ಇಂತಹ ಇನ್ನಷ್ಟು ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಿನಿ ಕುಡ್ಲ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.